ಒಂದೊಂದಕ್ಕ ಮನಸ್ಸಾವರ ಬಂದೇವತೆಗಳು ಸಂತೋಷರಾದ ಅಂದರೆ ಒಂದೊಂದಕ್ಕ 50,000 ಭೂದೇವರನ್ನು ವೃದ್ಧರ ಉಂಟು ವ್ಯಾಪಾರ ಬಂದಿತ್ತ ಭೂಮಿ ಬಂದಿತ್ತ ಯಾರಿಗೂ ಸಪ್ಪದಾದರೆ ಜೋಟಗಳು ಸ್ವಲ್ಪ ಹಿಂದಿನ ನಂತರ ವಿದ್ಯೆ ಆಯುಷ ದಾಂಪತ್ಯ ಜೀವನ ಬೇಡ ಎಂದಿತ್ತು ಐಕ್ಯಮತ್ಯ ಅಂದರೆ ವ್ಯವಹಾರ ಬೇಡ ಎಂದಿತ್ತು ನಿವೇದನೆ ಅಭಿವೃದ್ಧಿ ಸ್ಥಾನ ಅಂದರೆ ದೇಹಕ್ಕೆ ಬೇಡ ಎಂದಿದೆ ಆರೋಗ್ಯ ಮನಸ್ಸು ಬೇಡ ಎಂದಿತ್ತು ನೆಮ್ಮದಿ ದೇವರು ಬೇಡ ಅದಕ್ಕೆ ನಿವಾರಣೆಗಳಿಂದ ವಿಳಾಸದ ಪ್ರಾರ್ಥನೆ ದೇವರು ಬಂದರೆ ಆ ನಾಗರಿಕರು ಒಂದು ಮಾಡುವಂಥ ಪ್ರಾರ್ಥನೆಯನ್ನು ನವಿಲೇರಿ ಬಂದ ಹಾವಾಗಿ ನವಿಲೇರಿ ಬಂದ ಹಾವಾಗಿ ಇಲ್ಲಿ ಕುಕ್ಕೆಯ ಧರೆಯಲ್ಲಿ ನೆಲಸೌನೆ ನಮಗಾಗಿ ಷಣ್ಮುಖನ ಭಜಿಸು ಶಿರವಾಗಿ ಷಣ್ಮುಖನ ಭಜಿಸು ಶಿರವಾಗಿ ರೋಗ ರುಜಿನಗಳ ಕಳೆವಾತ ಇವನಂತೆ ಮತ್ತೆ ಸುಖ ಭೋಗ ಇತ್ತು ಕಾಯೋನು ಇವನಂತೆ ರೋಗ ರುಜಿನಗಳ ಕಳೆವಾತನಂತೆ ಸುಖ ಭೋಗ ಇತ್ತು ಕಾಯೋನಂತೆ ದಿಕ್ಕು ತಪ್ಪಿದ ಬಾಳ ನಿಲ್ಲಿಸೋನು ಇವನು ದಿಕ್ಕು ತಪ್ಪಿದ ಬಾಳ ನಿಲ್ಲಿಸೋನು ಇವನು ಸ್ವಕ್ಕು ಮಲೆತ ಜನರ ಅಳಿಸೋನು ಇವನು ಷಣ್ಮುಖನ ಭಜಿಸು ಶಿರವಾಗಿ ಷಣ್ಮುಖನ ಭಜಿಸು ಶಿರವಾಗಿ ನವಿಲೇರಿ ಬಂದ ಹಾವಾಗಿ ಇಲ್ಲಿ ಕುಕ್ಕೆಯ ಧರೆಯಲ್ಲಿ ನೆಲಸೌನೆ ನಮಗಾಗಿ
ದೇವರ ಸೈನ್ಯದ ಸೇನಾನಿ ಇವನಂತೆ, ತಾರಕ ರಕ್ಕಸನ ಕೊಂದೋನು ಇವನಂತೆ. ದೇವರ ಸೈನ್ಯದ ಸೇನಾನಿಯಂತೆ, ತಾರಕ ರಕ್ಕಸನ ಕೊಂದೋನಿವನಂತೆ. ಕುಕ್ಕುಟ ಧ್ವಜನಿವನು, ಕುಕ್ಕೆಪುರದವನು. ಕುಕ್ಕುಟ ಧ್ವಜನಿವನು, ಕುಕ್ಕೆಪುರದವನು. ಕುಷ್ಠ ರೋಗವ ಕಳೆದು ಕುಂದಾನೇಗುವನು. ಷಣ್ಮುಖನ ಭಜಿಸೋ ಶಿರವಾಗಿ, ಷಣ್ಮುಖನ ಭಜಿಸೋ ಶಿರವಾಗಿ. ನವಿಲೇರಿ ಬಂದ ಹಾವಾಗಿ, ನವಿಲೇರಿ ಬಂದ ಹಾವಾಗಿ. ಇಲ್ಲಿ ಕುಕ್ಕೆಯ ಧರೆಯಲ್ಲಿ ನೆಲಸೌನೆ ನಮಗಾಗಿ. ಷಣ್ಮುಖನ ಭಜಿಸೋ ಶಿರವಾಗಿ, 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 ಷಣ್ಮುಖನ ಭಜಿಸೋ ಶಿರ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಕುಕ್ಕೆಲಿಂಗನು ಒಲಿದರೆ ಜಗದಿ ದುಃಖದ ಸುಳಿವಿಲ್ಲ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಕುಕ್ಕೆಲಿಂಗನು ಒಲಿದರೆ ಜಗದಿ ದುಃಖದ ಸುಳಿವಿಲ್ಲ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ.
ನಾಗದೇವರನ್ನ ಪರ್ವದೇವಾದಿಗಳನ್ನ ಅಂಜನೆ ನಾಗದೇವರ ಮರುದಂಬಿಲಾದಿಗಳನ್ನ ಅಂತ ಬಂದು ಸರ್ವಪ್ರಾಯಶ್ಚಿತ್ವ ಪುರಸ್ಸರ ಆಶ್ಲೇಷಾವಳಿ ಶೈವಾದಿಗಳಿರುವಂಥ ನಾಗದೇವರನ್ನ ಸನ್ನಿಧಾನವ ಅರ್ಪಣೆ ಮಂತ್ರಿಗಳು ದಿವ್ಯ ಮಂಜು ಸಮಯ ಅಂಜಿತ್ತೊಂದು ಸಮಯ ಉಂಟು. ಆ ಪರಿವಾರ ದೇವತೆಗಳ ಇಂಜಿತ್ತು ಸನ್ಯಾಸ ಭೈರವಲ್ಲ ಅಂಜನೆ ಆ ಗುಳಿಗ ದೇವರೆಲ್ಲ ಗುಳಿಗಲ್ಲ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಅಕಲಿಗಳ ಮೈಯದ ಭಕ್ತರು ನರ್ತನ ಸೇವಾದಿಗಳು ಅಂತ ನಡಪರೆಂಡು ಅಂಜನೆ ಆ ರಕ್ತೇಶ್ವರಿಗಳ ಆ ನರ್ತನ ಸೇವೆಯನ್ನು ಕೊರಡು ನಮಗೆ ಎಂದು 2ನೇ ವರ್ಷಡು ನಾಗದೇವರನ್ನ ದರ್ಶನದ ಮುಂಪಾದೆ ಆತ್ಮಲ ಭಯನಿಗೆ ಕೊಂಡಂಜಿಂದ ನವ 2ನೇ ವರ್ಷದ ನಮ್ಮ ತೀರ್ಮಾನವಂತಂದ ಅಂಜಿನ ನಾಗದೇವರು ಕೊಂಡಂಜಿಂದ ಅಪ್ಪಣೆ ಪ್ರಕಾರವಾದ ಈ ಕ್ಷೇತ್ರದ ಜಾಲಮಾತಾವಡ ವರ್ಷ ಕೊಂಡಂಜಿಂದ ಅಪ್ಪಣೆ ಪ್ರಕಾರ ನಮ್ಮ ಮಾತ ಮಂತ್ಕೊಂಡ ಅಂಜನೆ ಈ ಸಮಯ ನಾಗದೇವರಿಗೆ ಉಂಟುವಂಥದ್ದು ಆಮೇಲೆ ಅಭಯನಿಗೆ ನೋಡುವುದರಿಂದ ಸರಳ ನಾವು ಮಾತು ಮಂಜಪ್ಪ ಸೇರೊಂದು ನಾಗದೇವರನ್ನ ಸನ್ನಿಧಾನಗಳು ಮಂದಿನಂಜಿತ್ತ ಪೂಜಾ ಮಂತಿಂಜಿತ್ತಿ ಹೋಮಂಜಾಯರ ಮಾತು ಸ್ವೀಕಾರ ಮತ್ತೊಂದು ಮಂತಿಂಜಿತ್ತಿ ತನುಬಂಬಿಲಂತಾರ ನಾಗಬಿಂದು ನಾಗರಿಕ ದೇವರೇ ಅಭಿವೃದ್ಧಿಯ ಒಂದು ಆದೇಶಾವಲಿನ ಮಂತ್ರ ಇಟ್ಟಗೆ ಆ ನಾಗದೇವರು ಸರ್ವಪ್ರಾಯಸದ ಸಮಸ್ತ ಸಂಪೂರ್ಣ ಪರಿಹಾರವಂತದೆ ಇವುಗಳು ಮಾತೆಲ್ಲ ಸೇರೊಂದು ನಾಗದೇವರನ್ನ ಸನ್ನಿಧಾನ ನಮ್ಮ ಪ್ರಾರ್ಥನೆ ಆ ದೇವರೇ ಆ ಬಿಂಬೋಪಾದಿನ ಬಿಡ್ದು ನನ್ನ ಮಿತ್ತಿಗೆ ದರ್ಶನದ ಪಾತಿನ ಮೈ ಸೇರಿಗೆ ಯಾವೊಂದು ನಂಗೆ ಮಾತಿನ ಲೆಟ್ಟೆ ಅಂದ್ರೆ ಅಭಯನ ಕೊಡ್ದು ಪಡುವ ನಾಗ ಸನ್ನಿಧಾನ ಪ್ರಾರ್ಥನೆ ಇವಾಗಲೂ ಇವತ್ತಿನಿಂದಲೇ ಈ ಸ್ಥಳದಲ್ಲಿ ನನ್ನ ನಂಬಿದ ಭಕ್ತ ಸಮೂಹ ಗ್ರಾಮ ರಾಜ್ಯ ಬ್ರಹ್ಮವರ್ಗವನ್ನು ಎದುರಿಟ್ಟುಕೊಂಡು ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ಪ್ರಾರ್ಥನಾ ಪುರಸ್ಸರವಾಗಿ ಸ್ಥಳದಲ್ಲಿ ಬೇಕಾದ ಪಂಚಾಮೃತ ಪುರಸ್ಸರ ದಪನ ಕಲಶಾಭಿಷೇಕ ಪ್ರಸನ್ನ ಷೋಡಶೋಪಚಾರ ಪೂಜಾದಿಗಳಿಸಿ ಅನಂತ ಗುಣಮುದ್ದಿಷ್ಟಾರ್ಥವಾಗಿ ಆಶ್ಲೇಷಾಬಲಿ ಸೇವಾ ನಡೆಸಿಕೊಂಡು ಪರಿವಾರ ಸಹಿತ ಸಾನ್ನಿಧ್ಯಕ್ಕೆ ಈ ಕ್ಷೇತ್ರದಲ್ಲಿ ಸರ್ವರು ಸೇರಿ ನಡೆಸಿಕೊಟ್ಟ ಸೇವಾದೃಷ್ಟೇ ಅನಂತ ಗುಣಕ್ಕೂ ಬಹಳ ಸಂತೃಪ್ತಿಯಾಗಿದೆ ತಿಳಿಸಿಕೊಟ್ಟಿದ್ದೇವೆ. ದೇವರಿಗೆ ಸಾನ್ನಿಧ್ಯ ಸಂತೃಪ್ತಿ ಆದರೆ ಆ ನಾಗದೇವರು ಪರಿಪೂರ್ಣ ಅನುಗ್ರಹ ಕೊಡ್ತಾರೆ ಅನ್ನೋದು ದೇವರ ಮಾತು. ಈ ಸ್ಥಳದಲ್ಲಿ ಸಾನ್ನಿಧ್ಯ ಯಾವ ರೂಪದಲ್ಲಿ ಸನ್ನಿಧಾನ ನಿರ್ದಿಷ್ಟವಾಗಿ ಪೂರ್ವದಲ್ಲಿ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಪ್ರಾಯಶ್ಚಿತ್ತವಾಗಿ ನಡೆಸಿಕೊಟ್ಟ ಸತ್ಕರ್ಮಗಳು ಅನಂತ ಗುಣ ಚಿತ್ತಕ್ಕೆ ತೃಪ್ತಿಯಾದಂತೆ ನನ್ನ ಸೇವಾದ ಬಗ್ಗೆ ವಿಶೇಷವಾಗಿ ಭಕ್ತಿಯಿಂದ ನಡ್ಕೊಂಡವರಿಗೆ ಸ್ಥಳದಲ್ಲಿ ವಿಶೇಷವಾದ ಸನ್ನಿಧಾನ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಆರಾಧನೆ ಪಡಿಸಿದವರಿಗೂ ಸಹ ಅವರವರ ಇಷ್ಟಾರ್ಥವನ್ನು ನಡೆಸಿಕೊಂಡು
ಮುಂದಕ್ಕೂ ಕ್ಷೇತ್ರವನ್ನು ಯಾವ ರೀತಿ ಬೆಳಗಿಸಿಕೊಂಡು ಭಕ್ತಿಪೂರ್ವಕವಾಗಿ ಆರಾಧಿಸಿಕೊಂಡು ಹೋಗ್ತಾರೆ. ಆ ಪ್ರಕಾರ ಅವರ ಇಷ್ಟಾರ್ಥವನ್ನು ನಡೆಸಿಕೊಂಡು ಸರ್ವರಿಗೂ ಅನಂತ ಕುಟುಂಬ ಪರಿಪೂರ್ಣ ಸಂತೃಪ್ತಿ ಸಂತೋಷ ಪ್ರಸಾದ ಸರ್ವರಿಗೂ ಅನುಕೂಲ ಅನುಗ್ರಹ ಆಗುತ್ತೆ ನಡೆಸಿಕೊಡೋಣಾಗಿದೆ. ಒಲಿತ್ತಿನಕುಳ ಬರ್ತದೆ ನಮ್ಮ ಕಾಲದ ನಾಗದೇವರೇ ಅನ್ಕೊಂಡದೆ ಈ ಜಾಗೆಗೆ ಬರ್ತದೆ. ಆರಾಧನೆ ಮತ್ತೊಂದು ಕಷ್ಟನ ಪರಿಹಾರ ಮಲ್ಪಲ ದೇವರೇ ಅನ್ಕೊಂಡದೆ ಈ ಮಣ್ಣಿಗೆ ಬರ್ತದೆ. ಪ್ರಾರ್ಥನೆ ಮಲ್ಪನಾಗ್ಲಿಕ್ಕೆ ನನ್ನ ಇಂಜಿನಾಳು ಒಂದು ಅಭಿಷ್ಟ ಆವಡು ಬಂಡದೆ ನೆನೆತೊಂದು ನಾಗದೇವರಿಂದ ಆದ ನೆನೆತುಳ್ಳೇರು ಐದು ಪೂರ ಅಭಿಷ್ಟನು ಅಂತ ನಾಗದೇವರು ಪ್ರಾರ್ಥನೆ ಅಂತ ಕೊಡ್ಬೇರೆ ಇನಿಮುಟ್ಟಗೆ ಪ್ರಾರ್ಥನೆ ಅಂತ ಒಂದು ಉಳ್ಳೇರೆ ನನ್ನಲ್ಲ ಈ ಕ್ಷೇತ್ರ ದಿನೇ ದಿನ ಅಭಿವೃದ್ಧಿ ಲಾಭವನ್ನು ಐಟ ನಂಗೆ ಗೊತ್ತು ಲಾಭನು ದೇವರು ನಮ್ಮ ಅಭಿಷ್ಟ ಅಂಜನೆ ನನ್ನ ಮಿತ್ತಗಳ ಏರು ಬತ್ತಿರಲ್ಲ ಕಷ್ಟ ಅಂತ ದೂರ ಅಂತದಕ್ಲೇನೆ ಆ ಸರ್ವ ಅಭಯಲ್ಲ ಕೊರತೆ ಅನ್ನೋ ಕುಟುಂಬ ರಕ್ಷಣೆ ಮಲ್ಪೆ ಅಂತ ಮಾಡೋದು ನಾಗದೇವರು. ಅದರಂತೆ ಬಾಕಿ ಉಳಿದ ಮಟ್ಟಿಗೆ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಪ್ರಾಯಶ್ಚಿತ್ತಗಳು ತೃಪ್ತಿಯಾಗಿದೆ. ಸಂವಿಧಾನ ಪೂರ್ವದಲ್ಲಿ ವಾಕ್ಯ ಕೊಟ್ಟ ಪ್ರಕಾರ ಬೇಕಾದ ಪ್ರಾಯಶ್ಚಿತ್ತಗಳನ್ನು ನಡೆಸ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ಇನ್ನೊಂದು ಅಶ್ವತ್ಥ ವೃಕ್ಷ ಆದರೂ ಈ ಕ್ಷೇತ್ರಗಳು ಮುಂದಕ್ಕೆ ನಡೆಸ್ಕೊಳ್ಬೇಕು. ಅದಕ್ಕೆ ಸಂಸ್ಕಾರ ಆದರೂ ಮುಂದಕ್ಕೆ ಪಡಿಸೋ ಬಗ್ಗೆ ಸಂಕಲ್ಪ ಪಡಿಸ್ಬೇಕು. ಬಾಕಿ ಉಳಿದ ಮಟ್ಟಿಗೆ ಇಲ್ಲಿ ಸಂವಿಧಾನ ಉಚಿತ ಪ್ರಕಾರ ವರ್ಧಂತಿಯನ್ನು ಕರೆದಂತೆ ಆಚರಣೆ ಪಡಿಸ್ಕೊಂಡು ಹೋಗಿ ಮುಂದಕ್ಕೊಂದು ಸಂವಿಧಾನ ಜಗದ ಸೇವಾದ ಸತ್ವೇಗದ ಪೂರ್ವಪಟ್ಟ ವಾಕ್ಯ ಅದರ ಬಗ್ಗೆ ಒಂದು ಸಂಕಲ್ಪ ಮಾತ್ರ ಪಡಿಸ್ಕೊಂಡು ಕ್ಷೇತ್ರವನ್ನು ಯಾವ ರೀತಿ ಬೆಳಗಿಸಬೇಕು ಅದನ್ನು ನಾನು ಬೆಳಗಿಸಿಕೊಂಡು ಮುಂದಕ್ಕೆ ಈ ಸ್ಥಳವನ್ನು ಪರಿಪೂರ್ಣ ರೀತಿಯಲ್ಲಿ ಸರ್ವರು ಭಕ್ತಿಯನ್ನು ನಂಬಿಕೊಂಡು ಬಂದಲ್ಲಿ ಕ್ಷೇತ್ರದ ಅವರಿಗೆ ಇಷ್ಟಾರ್ಥ ನಡೆಸಿಕೊಂಡು ಮುಂದಕ್ಕೆ ಆ ಮಹಾಸೇವೆ ಕ್ಷೇತ್ರ ನಡೆಯುವಂತೆ ಪೂರ್ಣ ಪ್ರಸಾದ ಸರ್ವರಿಗೂ ಅನುಕೂಲ ಆಗುತ್ತೆ ನಡೆಸಿಕೊಡ್ತೇವೆ. ಸರಿ ನಮ್ಮಂಗೆ ಅಶ್ವತ್ಥ ಮತ್ತು ಪರಿಪೂರ್ಣ ಅವಡು ನಮ್ಮಂಗೆ ಅಶ್ವತ್ಥ ಗಿಡ ದೇವರ ಅಪ್ಪಣೆ ಕೊಡ್ಲಿಕ್ಕೆ ಪ್ರಕಾರ ನಾವು ನಡ್ತಾ ನಾವು ನಾನು ಐಕ್ಯ ಬೋಡಾಪಿ ನಂಜದ ಸಂಸ್ಕಾರಗಳು ಅಂತ ಐಕ್ಯ ಬಂದ ಸಮಯ ಬಂದಾಗ ನಮ್ಮ ಮಲ್ಪಾವಡು ಅಂಚೆ ಮಲ್ಪೊಂದು ವಚನ ಆ ದೇವರ ಬಣ್ಣ ಲೆಕ್ಕನೆ ನಮಗೆ ಕೆಲವು ಪ್ರಾಯಶ್ಚಿತ್ತಗಳೇನು ಅಂತ ಮಲ್ತೊಂದುಲ್ಲ ಅವನು ಈ ಸರ್ತಿನ ಅಂಜನೆ ರಕ್ತೇಶ್ವರಿಗಳು ತಮ್ಮದು ಕೋಲ ಸೇವೆನ ನೋಡುವಂತ ಬಂದದ್ದು ಸಂಕಲ್ಪ ಅಂಜನೆ ಭೈರವಗಳಿಗಾಗಲ ಸನ್ಯಾಸಿ ಭೈರವಗಳ ಗುಡಿಗಾಗಲ ಸೇವೆ ಕೊಡ್ಕೊಣ ಅಂತ ಐನ ನಾಗದೇವರಲ್ಲಿ ಪ್ರಾರ್ಥನೆ ಮಾಡಿ ಐಕ್ಲ ದೇವರೇ ಎಡ್ಡೆಂದು ನನಗೆ ಅಪ್ಪ ಹೊರಪ್ರಸಾದಗಳು ನಿರ್ವಿಘ್ನಡು ಅವನ ನೆರವೇಂದು ಹೋಗುದು. ಅದ್ರ ಬಗ್ಗೆ ನನ್ನ ಪರಿವಾರಕ್ಕೆ ಈ ಸ್ಥಳದಲ್ಲಿ ಸೇವಾದ ಬಗ್ಗೆ ಏನು ಸಂಕಲ್ಪ ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅದಕ್ಕೆ ಯಾವ ಕೊರತೆಗಳು ಬಾರದು ನಡೆಸಿಕೊಡ್ತೇನೆ. ಅದರ ಸಾನ್ನಿಧ್ಯಕ್ಕೂ ಮುಂದಕ್ಕೆ ಇಲ್ಲಿ ಸೇರಬೇಕು ಅದರ ಬಗ್ಗೆ ಸರ್ವರ ಸಂಕಲ್ಪ ಮಾತ್ರ ಪಡಿಸ್ಕೊಂಡು ನಾನು ಮಾಚಿತ್ರದವರಿಗೆ ಅನುಕೂಲ ಆಗುತ್ತೆ ನಡೆಸಬೇಕು. ಮಂಡಲ ಸೇವೆ ಈ ಜಾಗೃತ ನಾಗದೇವರಿಗೆ ಯಾವುದು ಮಾತೆಲ್ಲ ಸಂಕಲ್ಪ ಮಾತ್ರ ಆಗ ಕೈಗೂಡ್ದು ಬಂದಾಗ ನಾಗದೇವರೇನು ಮಲ್ಪ ಜ್ಞಾನಡಿಪಾಡು ಅದನ್ನು ಪ್ರವೃತ್ತಿ ಪಡಿಸಿ ಬಾಕಿ ನಾನು ಮಾಚಿತ್ರದ ಬೇಕಾದ ನಿವೃತ್ತಿ ಪಡಿಸಿಕೊಟ್ಟು ಮುಂದಕ್ಕೆ ಈ ಸ್ಥಳದ ಯಾವ ಸಮಯದಲ್ಲಿ ಬೇಕೋ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಅದನ್ನು ನೀವು ಸರ್ವರು ಏಕತ್ರವಾಗಿ ಮುಂದುವರ್ಸ್ಕೊಂಡು ಹೋಗಲಿ. ಬಾಕಿ ಉಳಿದ ಮಟ್ಟಿಗೆ ನೀವು ಪಡಿಸಿದ ಪ್ರಾಶ್ಚಿತ್ಯ ತೃಪ್ತಿಯನ್ನು ಸರ್ವರು ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ಏಕಭಕ್ತಿಯನ್ನು ನನ್ನ ಆರಾಧಿಸ್ಕೊಂಡು ಹೋಗಿ ಯಾವ ಕುಂದು ಕೊಡ್ತೀವಿ ಬಾದಂತ ರಕ್ಷಣೆ ಕೊಟ್ಟು ನಿವೃತ್ತಿ ಕೊಡ್ತೀವಿ. ನನ್ನ ತುಂಬಾಗೆ ಐನೊಂದು ನಮ್ಮ ಸಂಕಲ್ಪ ದೀವನ್ಗ ಇತ್ತೆ ಮಲ್ತ ಪ್ರಾಯಚಿತ್ತಗಳೇನು ಅಂತ ನಾಗದೇವರು ನನ್ನ ಮಿತ್ತಗಿಲ್ಲ ನನಗೆ ನಂಗೆ ಬೋಡಿತ್ತಲೆಗ ದೇವರ ಅನುಗ್ರಹ ಅಂತ ಬರ್ತೀರಿ ಐನೊಂದು ಸಮಯ ಬಂದಾಗ ಆರೇ ನಮ್ಮ ಕೈಲಿದೆ ತೊಂದರೆ ದೇವರಿಗೆ ಬೇಕಾದಂಥ ಒಂದು ನೀರಿನ ವ್ಯವಸ್ಥೆಗೆ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ನಮಗೆ ಶಿಲಾಮಯವು ಸಿಕ್ಕಿದೆ. ಆದರೆ ಅದಕ್ಕೆ ಏನು ಮಾಡೋದು ಹೇಗೆ ಸ್ವಲ್ಪ ಅಲ್ಲಿ ಅಭಿಶೋಧನೆ ಪಡಿಸಬೇಕಾಗಿತ್ತು. ಜಲ ಉಂಟು ಅಲ್ಲಿ ಸ್ವಲ್ಪ ವಿಭಾಗ ಜಲ ಉಂಟು ನೀರು ಉಂಟು ಅದರಲ್ಲಿ ಶಿಲಾಮಯವಾಗಿ ಕಾರಣ ಸಂಧಾನ ಸ್ವಲ್ಪ ಅದನ್ನು ಶೋಧನೆ ಮಾಡಿ ಅದನ್ನು ನಡೆಸ್ಕೊಡ್ತೀವಿ. ಐನೇ ಅಂಜೂರು ಅದನ್ನು ಒಂದು ಕೂಡ ನಮ್ಮ ಸ್ವಲ್ಪ ಮೊದಲಾಗಿ ನೀರು ಉಂಟು పొడిತರ ನನಗೆ ಗೊತ್ತಿಲ್ಲ ಅಣ್ಣ ಕಲ್ಲು ನನ್ನ ಜೊತೆಗೆ ಹೇಳಿದವರು ಐನೇನಿದ್ದ ಶೋಧನೆ ಅಂತಂದ ಎಡ್ಡೆ ಅನ್ನೋದು ನಾನು ಅವು ದಿಶ ಹೇಳ್ಬೋದು ಇಲ್ಲ ದೃಷ್ಟಿ ಅದು ಬಂಗಾರದ ಜಡೆಲ್ಲ ಕೂಲ ಬುಳ್ಳಿದೆ ಬುಳ್ಳಿದೆ ನಡೆಗಳುಂಟು ಅವಿತೆ ಅಲ್ಲಿ ಪೂಜೆ ಮಲ್ಪ ಪೂಜೆ ಮಲ್ಪದ ಪಕ್ಕ ಐಕೆ ಒಂದು ಆಶ್ಲೇಷ ಬಲಿ ಮಲ್ಪ ಅಲ್ಪ ನಾಗದೇವನ ಸಂಚಾರ ಮಾತ್ರ ಆ ಜಾಗ ನಡೆ ಮಾತ್ರ ಉಂಟ ಅಂಜನೆ ಹೇಳಿದಾರ ಐಕ್ಯ ಮಾಡಿದ ಆಶ್ಲೇಷ ಬಲಿ ಪ್ರಾಯಸಿದ್ಧ ಅಂತ ಸುಬ್ರಹ್ಮಣ್ಯ ನಡೆಗೆ ಅವು ಸಂತೃಪ್ತಿ ಆಗ್ತದೆ. ವರ್ಷ ನನ್ನ ಸೇವೆಗೆ ನಡೆಸ್ಕೊಂಡ ಅದಕ್ಕೆ ಅನ್ನದಾನ ಆಗ್ಬಿಟ್ಟು ನನ್ನ ಸೇವೆಗಳಿಗೆ ನಡೆಸ್ಕೊಂಡ ಅದರಲ್ಲಿ ಏನು ಬರ್ತಿತ್ತು ಮುಂದೆ ಪರಿಹಾರ ಅನ್ನದಾನ ಮೂಲ ಆನಾಗ ಐಕ್ಯದಾದ ಮುಂಜಿ ಕಾಣಿಕೆ ಯಥಾಶಕ್ತಿ ಕಾಣಿಕೆ ಅನ್ನದಾನದ ಎಂಥ ಉದ್ದೇಶವಾದ ಪ್ರತಿ ವರ್ಷ ಕೊಡೋದು ಮೇಲೆ ಐಕ್ಯ ಆಗದೇವು ಅನುಗ್ರಹ ಉಂಟು. ಭಯಪಡಬೇಡ ನಾನು ನಂಬಿಕೊಂಡು ಕೊಟ್ಟು ಸೇವೆಯನ್ನು ಸ್ವೀಕಾರ ಮಾಡಿದ್ದೇನೆ ಅನುಗ್ರಹ ಆಗುತ್ತೆ ನಡೆಸ್ಕೊಂಡು
ದಕ್ಷಿಣ ಕನ್ನಡ ಪುಣ್ಯದ ಕ್ಷೇತ್ರದಿ ನೆಲೆಸಿಹ ಸ್ವಾಮಿ ಕರುಣಾಳು. ದಕ್ಷಿಣ ಕನ್ನಡ ಪುಣ್ಯದ ಕ್ಷೇತ್ರದಿ ನೆಲೆಸಿಹ ಸ್ವಾಮಿ ಕರುಣಾಳು. ಧಾರಾತೀರ್ಥದ ತೀರದ ಗುಡಿಯೋಳು, ಧಾರಾತೀರ್ಥದ ತೀರದ ಗುಡಿಯೋಳು ನಿಂತಿಹ ಚೆಲುವಿನೊಳು. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಬಂಧಿಸಿ ಗೈದ ದೋಷಕ್ಕೆ ಹಾವಿನ ರೂಪವ ತಳೆದವನು. ವಿಧಿಯ ಬಂಧಿಸಿ ಗೈದ ದೋಷಕ್ಕೆ ಹಾವಿನ ರೂಪವ ತಳೆದವನು. ಕುಕ್ಕೆಯ ಕ್ಷೇತ್ರದ ಹುತ್ತದಿ ಸೇರಿ, ಕುಕ್ಕೆಯ ಕ್ಷೇತ್ರದ ಹುತ್ತದಿ ಸೇರಿ ಮುಂದಕ್ಕೂ ನನ್ನ ವಿಶೇಷ ಸೇವೆಗಳು ಕ್ಷೇತ್ರ ನಡೆದುಕೊಂಡು ಆ ಕಾಲದಲ್ಲಿ ವಿಶೇಷವಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಇವತ್ತಿಗೆ ಯಾವ ರೀತಿ ನನ್ನ ಪ್ರಸಾದ ಸರ್ವರಿಗೂ ಅನುಕೂಲ ಕೊಟ್ಟಿದ್ದೇನೆ ಆ ಪ್ರಕಾರ ಈ ಸ್ಥಳ ನೀನು ನೆನೆಸಿದ ಪ್ರಕಾರ ಇನ್ನು ಮುಂದಕ್ಕೂ ನಿನ್ನನ್ನು ಅಭಿವೃದ್ಧಿಯಾಗಿ ಹೇಳಿ ಸಂತೋಷ ಪ್ರಸಾದ. ಸ್ವಶಾಪವ ಕಳೆದಿಹನು ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ. ಸರ್ವರು ಐಕ್ಯತೆಯಲ್ಲಿ ಏಕ ಭಕ್ತಿಯಲ್ಲಿ ಹೋಗು. ಇವತ್ತಿಗೆ ನನ್ನ ಪ್ರಸಾದ ನಡೆಸ್ಕೊಟ್ಟಿದ್ದೇನೆ, ಮುಂದಕ್ಕೂ ಇದೇ ಪ್ರಕಾರ ಭಕ್ತಿಯಲ್ಲಿ ನಡೆಸ್ಕೊಂಡ ಯಾವ ಇಷ್ಟಾರ್ಥ ನಡೆಸ್ಕೊಡ್ತೀರೋ ಅದನ್ನು ನಾನು ನಡೆಸ್ಕೊಡ್ತೀನಿ. ಆ ಗಣಗಂಡಗಳು ನೀವು ಭಯ ಪಡೋದು ಬೇಡ. ಇಲ್ಲಿ ತನು ಹಾಕಿ ಒಂದು ತೀರ್ಥ ಹಾಕಿಬಿಡಿ. ಇಡೀ ಜಾಗವೇ ನನ್ನ ನಡೆ ಪರಿಸರ ಎಲ್ಲ ಬೀದಿಯೇ ಇದೆ. ಎಷ್ಟು ಶುದ್ಧಾಚಾರದಲ್ಲಿರ್ತೀರೋ ಅಷ್ಟು ನಾನು ಸುಖ ಕೊಡ್ತೇನೆ, ಭಯ ಪಡೋದು ಬೇಡ. ಪೂರ್ಣ ಪ್ರಸಾದ ನಡೆಸಿಕೊಡ್ತೇನೆ. ಸಂತೋಷದಿಂದ ಸಿದ್ಧಾರ್ಥಕ್ಕೆ ಸೇರೋಣ. ಅನ್ನದಾನವ ನಿತ್ಯವು ನಡೆಸುತ್ತ ಭಕುತರ ಹಸಿವನು ನೀಗಿಹನು. ಅನ್ನದಾನವ ನಿತ್ಯವು ನಡೆಸುತ್ತ ಭಕುತರ ಹಸಿವನು ನೀಗಿಹನು.
ಭಕುತರ ಭಕ್ತಿಯ ದಾಹವ ತಣಿಸಿ ಭಕುತರ ಭಕ್ತಿಯ ದಾಹವ ತಣಿಸಿ ಪೂಜೆಯ ಪಡೆದಿಹನು ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ ಕುಕ್ಕೆಲಿಂಗನು ಒಲಿದರೆ ಜಗದಿ ದುಃಖದ ಸುಳಿವಿಲ್ಲ ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ ಕುಕ್ಕೆನಾಥನ ಪೂಜಿಸಿದಾಗ ಹರುಷವು ಬದುಕೆಲ್ಲ ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ 12 ಕಣ್ಣುವೆ ಫಳ ಫಳ ಹೊಳಿತದ ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಅರಳಿ ನಿಂತ 6 ಕಮಲ ಸ್ವಾಮಿಯ 6 ಮುಖ ಅರಳಿ ನಿಂತ 6 ಕಮಲ ಸ್ವಾಮಿಯ 6 ಮುಖ 3 ಲೋಕ ಭಕ್ತರಿಗೂ ಇವನೇ ಪ್ರೀತಿಯ ಸಖ 3 ಲೋಕ ಭಕ್ತರಿಗೂ ಇವನೇ ಪ್ರೀತಿಯ ಸಖ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಇಬ್ಬರು ಹೆಂಡಿರ ಮುದ್ದಿನ ಗಂಡ ನೀವ ಇಬ್ಬರು ಹೆಂಡಿರ ಮುದ್ದಿನ ಗಂಡ ನೀವ ದೇವರ ಸೈನ್ಯದಾಗೆ ಪ್ರಥಮ ಶೂರನು ಇವ ದೇವರ ಸೈನ್ಯದಾಗೆ ಪ್ರಥಮ ಶೂರನು ಇವ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ
ಕ್ರೌಂಚ ಪರ್ವತಧಾರಿಗಿ ನಮ್ಮ ಸುಬ್ರಹ್ಮಣ್ಯ, ಕ್ರೌಂಚ ಪರ್ವತಧಾರಿಗಿ ನಮ್ಮ ಸುಬ್ರಹ್ಮಣ್ಯ, ಇವನ ದರ್ಶನ ಮಾಡೆ ನಮ್ಮ ಜೀವನ ಧನ್ಯ, ಇವನ ದರ್ಶನ ಮಾಡೆ ನಮ್ಮ ಜೀವನ ಧನ್ಯ. ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ. 12 ಕಣ್ಣುವೆ ಫಳ ಫಳ ಹೊಳಿತದ, ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ. 12 ಕಣ್ಣುವೆ ಫಳ ಫಳ ಹೊಳಿತದ, ಕೈಯಾಗೆ ಆಶೂಲ ಮಿರಿ ಮಿರಿ ಮಿಂಚುತ್ತದ. ಏನು ಚಂದ ಏನು ಚಂದವ್ವ ಶ್ರೀ ಕುಕ್ಕೆಲಿಂಗ ಚಂದ ಸುಕುಮಾರ ಕಾಣವ್ವ. ಶ್ರೀ